ಪುತ್ತೂರಿನ ರೈಲ್ವೆ ನಿಲ್ದಾಣದ ಬಳಿಯ ಶ್ರೀ ಲಕ್ಷ್ಮೀದೇವಿ ಬೆಟ್ಟದಲ್ಲಿರುವ ಶ್ರೀ ಮಹಾಲಕ್ಷ್ಮೀ ದೇವಸ್ಥಾನದಲ್ಲಿ ವರ್ಷಂಪ್ರತಿಯಂತೆ ಮೀನ ಸಂಕ್ರಮಣ ವಿಶೇಷ ದಿನವಾದ ಶನಿವಾರ ಬೆಳಗ್ಗೆ ಸೂರ್ಯರಶ್ಮಿ ಶ್ರೀ ಮಹಾಲಕ್ಷ್ಮಿಯ ಬಿಂಬವನ್ನು ಸ್ಪರ್ಶಿಸಿತ್ತು. ಸೂರ್ಯದೇವನು ಕುಂಭರಾಶಿಯಿಂದ ಮೀನರಾಶಿಗೆ ದಾಟುವ ಸಂಕ್ರಮಣದ ಪುಣ್ಯ ಪರ್ವ ಕಾಲದಲ್ಲಿ ಬೆಳಗ್ಗೆ 7 ಗಂಟೆ ಹೊತ್ತಿಗೆ ಸೂರ್ಯರಶ್ಮಿ ದೇಗುಲದ 3 ಬಾಗಿಲುಗಳನ್ನು ದಾಟಿ ಶ್ರೀ ಮಹಾಲಕ್ಷ್ಮಿ ಬಿಂಬವನ್ನು ಸ್ಪರ್ಶಿಸಿತ್ತು. ಬಳಿಕ 7:30ಕ್ಕೆ ವಿಶೇಷವಾಗಿ ಸೂರ್ಯನ ಆರತಿ ಬೆಳಗುವ ಮೂಲಕ ಪೂಜೆ ನಡೆಯಿತು. ದೇವಸ್ಥಾನದ ಧರ್ಮದರ್ಶಿ ಎನ್ ಐತಪ್ಪ ಸಫಲ್ಯರು ಶ್ರೀ ಮಹಾಲಕ್ಷ್ಮೀ ದೇವಿಗೆ ಮಹಾಪೂಜೆಯನ್ನ ನೆರವೇರಿಸಿದ್ರು. ಈ ಸಂದರ್ಭದಲ್ಲಿ ನೂರಾರು ಭಕ್ತರು ವರ್ಷಕ್ಕೊಮ್ಮೆ ನಡೆಯುವ ಈ ವಿಸ್ಮಯವನ್ನ ಕಣ್ತುಂಬಿಕೊಂಡರು. ಶ್ರೀ ಕ್ಷೇತ್ರದಲ್ಲಿ ಈಗಾಗಲೇ ಜೀರ್ಣೋದ್ಧಾರ ಕಾರ್ಯ ನಡೆಯುತ್ತಿದ್ದು ಸುಮಾರು 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೃಷ್ಣ ಶಿಲೆಯಿಂದ ನೂತನ ಗರ್ಭಗುಡಿ ನಿರ್ಮಾಣ ಹಾಗೂ 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಂದರ ಶಿಲಾಮಯ ಸುತ್ತುಪೌಳಿ ಕಾಮಗಾರಿ ಭರದಿಂದ ನಡೆಯುತ್ತಿದೆ. ಈ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರದ ಲಕ್ಷ್ಮೀ ಪ್ರಸಾದ್ ಬೆಟ್ಟ, ಕೃಷ್ಣ ಪ್ರಸಾದ್ ಬೆಟ್ಟ, ಜನಾರ್ದನ ಬೆಟ್ಟ, ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಪ್ರಭಾಕರ ಶೆಟ್ಟಿ ನೆಲ್ಲಿಕಟ್ಟೆ, ಉಪಾಧ್ಯಕ್ಷರಾದ ನಯನ ವೀರೈ, ಪ್ರಭಾ ಆಚಾರ್ಯ, ದಿನೇಶ್ ಸಾಲ್ಯನ್, ಸುರೇಶ್ ಹಾರಾಡಿ, ನಾಗೇಶ್ ಆಚಾರ್ಯ, ಜಗದೀಶ್ ಆಚಾರ್ಯ ಹಲವಾರು ಭಕ್ತರು ಉಪಸ್ಥಿತರಿದ್ದರು. ಬಹಳ ಒಂದು ವಿಶೇಷವಾದ ದಿನ ಎಲ್ಲರಿಗೂ. ಇನ್ನು ಇಲ್ಲಿ ಬಂದು ಆ ದೇವಿಯ ದರ್ಶನ ಮಾಡುವುದೇ ಒಂದು ಪುಣ್ಯದ ಕೆಲಸ. ಯಾಕೆಂತ ಹೇಳಿದ್ರೆ ಆ ಸೂರ್ಯನ ಬೆಳಕು ಆ ದೇವಿಯ ಮೇಲೆ ಬೀಳುವುದನ್ನು ನೋಡಿದ್ರೆ ನಮಗೆ 2 ಕಣ್ಣು ಸಾಕಾಗ್ಲಿಕ್ಕಿಲ್ಲ. ಅಷ್ಟು ಸುಂದರವಾಗಿ ಆ ಅಮ್ಮನ ಮುಖ ಎಲ್ಲ ಕಾಣ್ತಾ ಇದೆ. ಹಾಗೂ ನಮಗೂ ಕೂಡ ನಮ್ಮ ಮನಸ್ಸಿಗೆ ಕೂಡ ಬಹಳ ಒಂದು ಸಂತೋಷ. ಅಂದ್ರೆ ನಾವು ಯಾವುದೋ ಒಂದು ಇದರಲ್ಲಿ ಇದ್ದೇವೆ ಅಂತೇಳಿ ಭಾವುಕರಾಗ್ತೇವೆ. ಯಾಕೆಂತ ಹೇಳಿದ್ರೆ ಅಷ್ಟು ಆ ನಿಧಾನ ಗತಿಯಲ್ಲಿ ಆ ದೇವಿಯ ಮೇಲೆ ಆ ಸೂರ್ಯನ ಬೆಳಕು ಒಮ್ಮೆ ಕಿವಿಯ ಹತ್ತಿರದಿಂದ ಮುಖಕ್ಕೆ ಬರುವಂಥದ್ದು, ಆ ನಂತರ ಕೆಳಗಿನಿಂದ ಕಾಲ ಬುಡದಿಂದ ಮೇಲಿನ ತನಕ ಪ್ರಕಾಶಮಾನವಾಗಿ ಆ ದೇವಿಯ ಮೇಲೆ ಬೆಳಕು ಬೀಳುವುದನ್ನು ನೋಡಿದರೆ ಬಹಳ ಅಂದ್ರೆ ಅದು ನಮಗೆ ಏನೋ ನನ್ನ ಇವತ್ತೊಂದು ಪುಣ್ಯದ ದಿನ. ಯಾಕೆಂತ ಹೇಳಿದ್ರೆ ನಾನು ಇಷ್ಟು ವರ್ಷ ಈ ದಿವಸ ಬಂದಿರಲ್ಲ. ಇವತ್ತು ಬಂದು ನೋಡಿದಾಗ ನನಗೆ ಯಾವಾಗಲೂ ಇಂಥ ಒಂದು ದೇವಿಯ ದರ್ಶನ ಮಾಡಬೇಕು, ನಮ್ಮ ಒಂದು ಕೆಲಸಗಳೆಲ್ಲ ಒಳ್ಳೆಯದಾಗಬೇಕು. ಇಲ್ಲಿ ನಡೆಯುವಂಥ ಮೀನ ಸಂಕ್ರಮಣದ ಈ ಸೂರ್ಯನ ಕಿರಣ ದೇವಿಯ ಬಿಂಬಕ್ಕೆ ಬಿದ್ದು ಈ ಕರ್ನಾಟಕದಲ್ಲಿ 2ನೇ ದೇವಸ್ಥಾನವಾಗಿ ಇದು ಮಾರ್ಪಟ್ಟಿದೆ. ಅದೇ ರೀತಿ ಇನ್ನು ಈ ಜೀರ್ಣೋದ್ಧಾರ ಕಾರ್ಯಗಳು ಇಲ್ಲಿ ನಡೆಯುತ್ತಾ ಇದೆ. ಇಲ್ಲಿ ನಂಬಿಕೊಂಡು ಬಂದಿರುವಂಥ ಭಕ್ತರಿಗೆ ಯಾವುದೇ ತೊಂದರೆ ಇಲ್ಲದೆ, ಅದೇ ರೀತಿ ಈ ಧರ್ಮದರ್ಶಿಯರು ಮಾಡುವಂಥ ಕೆಲಸದಲ್ಲಿ ಯಾವುದೇ ವಿಘ್ನ ಬರದಾಗಿ ಎಲ್ಲರನ್ನು ಈ ದೇವಿ ಅನುಗ್ರಹಿಸಿ ಎಲ್ಲರಿಗೂ ಒಂದು ಒಳ್ಳೆಯ ವಾತಾವರಣ ಮಾಡುವಂಥ ಒಂದು ದೈವಿಕ ಶಕ್ತಿಯಾಗಿ ದೇವಿ ಹೊರಹೊಮ್ಮಿದ್ದಾರೆ. ಎಷ್ಟು ವರ್ಷದಿಂದ ಬರ್ತಾ ಇದೆ? ನಾನು ಸುಮಾರು 35 ವರ್ಷಗಳಿಂದ ನಾನು ಇಲ್ಲಿ ಭಕ್ತರು ಮತ್ತೆ ಈ ಜೀರ್ಣೋದ್ಧಾರ ಸಮಿತಿಯ ಒಂದು ಆರ್ಥಿಕ ಸಮಿತಿ ಸದಸ್ಯನಾಗಿ ಕೆಲಸ ಮಾಡಿಕೊಂಡು ಇಲ್ಲಿಯ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಾನು ಭಾಗವಹಿಸಿ ಒಂದು ಒಳ್ಳೆಯ ಈ ಕ್ಷೇತ್ರವಾಗಿ ಮಾರ್ಪಟ್ಟಿದೆ. ಏನು ಅನುಭವ ಆಗಿದೆ ಸರ್ ನನಗೆ ಇಲ್ಲಿ ನಾನು ಯಾವುದೇ ಕೆಲಸ ಇರ್ಬೋದು, ನಾನು ನೆನೆಸಿದ ಕಾರ್ಯಗಳು ನನಗೆ ನಡೆದಿದೆ. ಮತ್ತು ನಮ್ಮ ಸಂಘ ಸಂಸ್ಥೆಗೆ ಇಲ್ಲಿಂದ ಪೂರ್ಣ ಸಹಕಾರ ಈ ದೇವಸ್ಥಾನ ನಮಗೆ ಸಿಗ್ತಾ ಇದೆ.